ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಪೋಕೋ C3 ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದರ ಬೇಸಿಕ್ ವೇರಿಯಂಟು ಅಂದರೆ 3GB ರ್ಯಾಮ್ ಮತ್ತು 32GB ಇಂಟರ್ನಲ್ ಸ್ಟೋರೇಜ್ ಇರುವಂಥ ಫೋನು 7,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 7,500 ಕೊಟ್ಟು ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಯಾವುದಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಪೋಕೋ C3 ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಿರುವಂಥದ್ದು ಒಂದು ಹಳದಿ ಬಣ್ಣದ ಬಾಕ್ಸ್ ಇದಾಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಿರುವಂಥದ್ದು ಒಂಥರ ನೀಲಿ ಬಣ್ಣದ ಫೋನ್ ಇದಾಗಿದೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ನಿಮಗೆ ಗಮನಿಸ್ತಾ ಇದ್ದರೆ ಸಿಮ್ ಎಜೆಕ್ಟರ್ ಪಿನ್ ಇರುವಂಥದ್ದು ಮತ್ತು ಇದರೊಳಗೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ನ ನೀಡಲಾಗಿರುವಂಥದ್ದು. ಇದರ ಕೆಳಗಡೆ ನಿಮಗೆ ಒಂದು 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ 10 ವ್ಯಾಟಿಗೆ ನಾವು ಫಾಸ್ಟ್ ಚಾರ್ಜಿಂಗ್ ಅನ್ನೋ ಅವಶ್ಯಕತೆನಿಲ್ಲ, 10 ವ್ಯಾಟ್ನ ಒಂದು ಅಡಾಪ್ಟರ್ನ ನೀಡಿದ್ದಾರೆ. ಸೊ ಗಮನಿಸ್ತಾ ಇದ್ರೆ ಒಂದು ಒಳ್ಳೆ ವಿಷಯ, ಅಟ್ಲೀಸ್ಟ್ 10 ವ್ಯಾಟ್ ನೀಡಿದ್ದಾರೆ. ಐಫೋನ್ ನನಗೆ 5 ವ್ಯಾಟ್ ನೀಡಿಲ್ಲ. ಜೊತೆಗೆ ಒಂದು ಬಾಕ್ಸ್ ಒಳಗೆ ನಿಮಗೆ ಒಂದು ಮೈಕ್ರೋ USB ಡಾಟಾ ಕೇಬಲ್ ಇಟ್ಟಿರುವಂಥದ್ದು. ಟೈಪ್ ಎ ಇಂದ ಈ ಒಂದು ಮೈಕ್ರೋ USB ಪೋರ್ಟ್ ಇದಾಗಿರುವಂಥದ್ದು. ಸೊ ಟೈಪ್ ಸಿ ನೀಡಬೇಕಿತ್ತು ಅಂತ ಅನ್ಕೋತೀನಿ, ಬಟ್ ಈ ಒಂದು ಪ್ರೈಸ್ಗೆ ಪರವಾಗಿಲ್ಲ ಅಂತೀನಿ. ಸೊ ಇದಿಷ್ಟೇ ಒಂದು ಬಾಕ್ಸ್ ಒಳಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ದರೆ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಿರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಫೋನ್ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಆಕ್ಸಸರೀಸ್ಗಳನ್ನು. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ ಏನಿದೆ ಸೇಮ್ ರೆಡ್ಮಿ 9 ರೀತಿಯಲ್ಲೇ ಇರುವಂಥದ್ದು. ಒಂದೇ ಒಂದು ಚೇಂಜನ್ನು ಬಿಟ್ಟು ಆಯಿತಾ, ನಿಮ್ಗೆ ಹಿಂದ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ ರೆಡ್ಮಿ 9ಅಲ್ಲಿ. ಆದರೆ ಈ ಒಂದು ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಮತ್ತು ಅದರಲ್ಲಿ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಇದೆ, ಇದರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇದೆ ಅಂದ್ಬಿಟ್ರೆ ಲಿಟ್ರಲಿ ಡಿಸೈನು ಮತ್ತು ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ಸಿಮಿಲರ್ ಇರುವಂಥದ್ದು ಮತ್ತು ಸ್ಪೆಸಿಫಿಕೇಷನ್ ಕೂಡ ಅಷ್ಟೇ. ಕ್ಯಾಮ್ರಾ ಬಿಟ್ಟರೆ ಸ್ಪೆಸಿಫಿಕೇಷನಲ್ಲಿ ಏನು ಅಂದರೆ ಏನೂ ಚೇಂಜ್ ಇಲ್ಲ. ಸೇಮ್ ಫೋನು, ಅದೇ ಫೋನು, ಒಂದು ಫಿಂಗರ್ ಪ್ರಿಂಟ್ ರಿಮೂವ್ ಮಾಡಿದರೆ ಒಂದು ಎಕ್ಸ್ಟ್ರಾ ಕ್ಯಾಮ್ರಾವನ್ನು ಹಾಕಿರುವಂಥದ್ದು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಚೇಂಜ್ ಇಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಒಂದು ಪ್ರೈಸ್ನಿಗೆ ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಒಂದು ಬೇಸಿಕ್ ಫೋನು, ಬಿಗಿನರ್ಸ್ ಫೋನು, 7,000 ರೇಂಜ್, 7,500-8,000 ರೇಂಜಿನ ಫೋನು. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಇದಾಗಿದೆ ಅಂತೀನಿ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು. ಬೆಝಲ್ ಒಂದು ಲೆವೆಲಿಗೆ ಕಡಿಮೆ ಇದೆ, ಬಾಟಮ್ ಒಂದು ಸ್ವಲ್ಪ ಚಿನ್ನ ದೊಡ್ಡದಿದೆ ಅಂತ ಅನ್ನಿಸ್ತು. ಮುಂಗಡೆ ಇರುವಂಥದ್ದು ಇದು ಪಾಂಡಾ ಗ್ಲಾಸ್ ಅಂತೆ. ಸೊ ನನ್ನ ಅನಿಸ್ನಾಗ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ ಅಂತ ಅನ್ಕೋತೀನಿ. ಇದು ಕೂಡ ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕು. ಲುಕ್ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಇರುವಂಥದ್ದು ಗಮನಿಸ್ತಾ ಇದ್ದರೆ ಟ್ರಿಪಲ್ ಕ್ಯಾಮ್ರಾ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ಸೆಟಪ್ನ ಕೆಳಗಡೆ ನೋಡ್ತಾ ಇದ್ದರೆ ಪೋಕೋದು ಲೋಗೋ ಹಾಕಿರುವಂಥದ್ದು ಹಿಂದ್ಗಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಬಿಟ್ಟರೆ ನಿಮಗೆ ಈ ಒಂದು ಫೋನಲ್ಲಿ ಮೈಕ್ರೋ USB ಪೋರ್ಟ್ ಸಿಗ್ತಾ ಇರುವಂಥದ್ದು. ಜೊತೆಗೆ ನಿಮಗೆ ಈ ಒಂದು ಫೋನಲ್ಲಿ 3.5mm ಹೆಡ್ಫೋನ್ ಜಾಕು ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು. ಇದೊಂದು ಪ್ಲಾಸ್ಟಿಕ್ ಫ್ರೇಮನ್ನು ಹೊಂದಿರುವಂಥ ಫೋನ್ ಆಗಿದೆ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಈ ಒಂದು ಪ್ರೆಸೆನ್ಸ್ಗೆ. ಇನ್ನು ಈ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.43 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ ಒಂದು IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ವಾಲಿಟಿ ಒಂದು ಲೆವೆಲ್ ಚೆನ್ನಾಗಿದೆ. ಈ ಪ್ರೆಸೆನ್ಸ್ ಯಾರು ಕೂಡ ಫುಲ್ HD ಡಿಸ್ಪ್ಲೇ ನೀಡಲ್ಲ ಆಯಿತಾ. HD+ ಓಕೆ, ಡಿಸ್ಪ್ಲೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಹೋದ್ರಿ ಅಂದರೆ ಒಂದು ಲೆವೆಲಿಗೆ ಹೆವಿ ಅಲ್ಲ, ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ, ಒಂದು ಲೆವೆಲಿಗೆ. ಸೊ ಪರವಾಗಿಲ್ಲ ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 3GB ರ್ಯಾಮ್ 32GB ಸ್ಟೋರೇಜು ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಈ ಬೇಸಿಕ್ ವೇರಿಯಂಟು ನಿಮಗೆ 7,500 ಆದರೆ ಈ ಒಂದು 4GB ವೇರಿಯಂಟ್ ಏನಿದೆ 9,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಸೊ ನಾನಂತೀನಿ ಇದೇ ಪ್ರೈಸ್ನಿಗೆ 9,000 ರೂಪಾಯಿಗೆ ನಿಮಗೆ ರೆಡ್ಮಿ 9 ಬರುತ್ತೆ ಆಯಿತಾ. 9,000 ರೂಪಾಯಿ 4GB ವೇರಿಯಂಟು ರೆಡ್ಮಿ 9 ಬರುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಡಿಷ್ನಲ್ ಆಗಿದೆ. ನನಗೆ ಅನಿಸ್ದಂಗೆ ಎಕ್ಸ್ಟ್ರಾ ಕ್ಯಾಮ್ರಾ ಇಡಿದ್ರೆ ಬಟ್ ಅದು ಮ್ಯಾಟ್ರ್ ಆಗಲ್ಲ. ಸೊ ಈ ಫೋನೇ ಬೇಕು ಅಂತ ಅಂದರೆ ನಿಮಗೆ ಆ ಒಂದು ವೇರಿಯಂಟ್ ನೀವು ಪರ್ಚೇಸ್ ಮಾಡ್ಬೋದು ಅಂತೀನಿ ಇದಕ್ಕೆ ಅಂತ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ Helio G35 ಸೇಮ್ ಪ್ರೋಸೆಸರ್ ಇರುವಂಥದ್ದು. ಒಂದು ಲೋ ಎಂಡ್ ಪ್ರೋಸೆಸರು. ಗೇಮನ್ನು ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಯಾವ ಗೇಮ್ ಬೇಕಾದರೂ ನೀವು. ಆಲ್ಮೋಸ್ಟು ಪರವಾಗಿಲ್ಲ, ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ನಾರ್ಮಲ್ ಡೇ ಟು ಡೇ ಯೂಸಿಗೆ ಏನೂ ತೊಂದರೆ ಆಗೋದಿಲ್ಲ. ಬಟ್ ಹೆವಿ ಗೇಮರ್ಗಳಿಗೆ ಒಂದು ಪ್ರೋಸೆಸರ್ ಅಲ್ಲ, ಒಂದು ಲೋ ಎಂಡ್ ಪ್ರೋಸೆಸರ್ ಆಗಿದೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಾದ ನಂತರ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ 13 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇರುವಂಥದ್ದು. ಸ್ಯಾಂಪಲ್ಸ್ ಗಮನಿಸ್ತಾ ಇದ್ದರೆ ಡೀಸೆಂಟ್ ಅಂತೀನಿ ಆಯಿತಾ. ಅಷ್ಟೊಂದೇನು
ಅಷ್ಟೊಂದೇನು ಹೆವಿ ಅಂತ ಅನ್ನಲ್ಲ, ಪರವಾಗಿಲ್ಲ ಈ ಒಂದು ಪ್ರೈಸ್ಗೆ ಓಕೆ ಲೆವೆಲ್ಗೆ ಇರುವಂಥದ್ದು. ಇನ್ನು 2 ಮೆಗಾ ಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇದೆ ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್ ಇರುವಂಥದ್ದು ಆಯಿತಾ. ಮ್ಯಾಕ್ರೋ ಲೆನ್ಸ್ಗೆ 2 ಮೆಗಾ ಪಿಕ್ಸೆಲ್ ಸುಮ್ಮನೆ ಹಾಕೋದು ಉಪಯೋಗ ಏನೂ ಇಲ್ಲ ಆಯಿತಾ, ಸುಮ್ಮನೆ ನಾಮಕಾವಸ್ಥೆ ಹಾಕ್ದಂಗಿದೆ ಅಷ್ಟೇ. ಸೊ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಹಾಕಬೇಕಲ್ಲ ಅಂತ ಹಾಕಿದ್ರೆ ಅಷ್ಟೇ, ಬೇರೆ ಏನೂ ಇಲ್ಲ. ನನಗೇನೋ ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಡೀಸೆಂಟ್ ಆಗಿದೆ, ಆ ಫೋಟೋ ಸ್ಯಾಂಪಲ್ಸ್ನ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಕ್ಯಾಮ್ರಾನು ಓಕೆ ಅಂತೀನಿ, ಈ ಪ್ರೈಸಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಆಲ್ಮೋಸ್ಟು ಸಿಮಿಲರ್ ಸ್ಪೆಸಿಫಿಕೇಷನ್ ಒಂದಿರುತ್ತೆ, ಪರವಾಗಿಲ್ಲ ಅಂತ ಅಂತೀನಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ ಈ ಒಂದು ಪ್ರೈಸ್ ರೇಂಜಲ್ಲಿ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಫೇಸ್ ಅನ್ಲಾಕ್ ಇದೆ, ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 5000 ಅಂತಂದರೆ ನೀವು ಆರಾಮಾಗಿ 1.5 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಬಾಕ್ಸ್ ಒಳಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಈ ಪ್ರೈಸಲ್ಲಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ ಏನಿದೆ MIUI 12ನ ರನ್ ಮಾಡ್ತಿರುವಂಥದ್ದು, ಲೇಟೆಸ್ಟ್ MIUI ವರ್ಷನ್ನು, ಜೊತೆಗೆ ಆ್ಯಂಡ್ರಾಯ್ಡ್ 10ನ ಮೇಲ್ಗಡೆ ಬಿಲ್ಡ್ ಆಗಿರುವಂಥ MIUI OS ಅದಾಗಿರುವಂಥದ್ದು. ಸೊ ಯೂಸರ್ ಎಕ್ಸ್ಪೀರಿಯೆನ್ಸು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದಿರ್ಬೋದು. ಸೊ ನನಗೊಂದು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ತುಂಬ ಸಖತ್ತಾಗಿರುತ್ತೆ ಅನಿಸುತ್ತೆ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಒಂದು ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು ಡೀಸೆಂಟ್ ಆಗಿದೆ, ಒಂದು ಲೆವೆಲಿಗೆ ಕೇಳುತ್ತೆ, ಪರವಾಗಿಲ್ಲ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನ್ ನಾನು 7500 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ಪರವಾಗಿಲ್ಲ ಈ ಒಂದು ಪ್ರೈಸ್ ರೇಂಜಿಗೆ. ಆದರೆ ನಾನಂತೀನಿ ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡ್ಕೊಳ್ಳಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಜೆಟ್ ಹಾಕೊಳ್ಳಿ. 10,000 ರೇಂಜಲ್ಲಿ ನೀವು ಫೋನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ಪೋಕೋ M2 ನನಗೆ ಅನಿಸ್ತಂಗೆ ಒಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಬಿಟ್ಟು ಪೋಕೋ M2 ತೊಗೊಳ್ಳಿ, ಒಂದು ಆಫರ್ ಟೈಮಲ್ಲಿ ನೀವು ತೊಗೊಂಡ್ರಿ ಅಂತಂದರೆ ನನಗೆ ಅನಿಸ್ತಂಗೆ ಒಂದು 9,500 ರೂಪಾಯಿಗೆ ನೀವು ಅದನ್ನೇ ಪರ್ಚೇಸ್ ಮಾಡ್ಬೋದು ನನಗೆ ಅನಿಸ್ತಂಗೆ ಆ ಒಂದು ಪ್ರೈಸ್ ರೇಂಜಿಗೆ. ಅದು ಕೂಡ ತುಂಬ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ತುಂಬ ಮತ್ತು ಒಳ್ಳೆ ಕ್ಯಾಮ್ರಾ, ಒಳ್ಳೆ ಸ್ಟೋರೇಜ್ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರುವಂಥ ಒಂದು ಫೋನ್ ಆಗಿರುವಂಥದ್ದು. ಸೊ ನನಗನ್ನಿಸ್ತಂಗೆ ಈ ಒಂದು ಬಡ್ಜೆಟಲ್ಲಿ ನಿಮ್ಗೆ ಇಷ್ಟೇ ಬಡ್ಜೆಟ್ ಇದೆ ಅಂತಂದರೆ ಒಂದು ಆಪ್ಷನ್ ಇಟ್ಕೊಬೋದಾಯ್ತು ಅದನ್ನ. ಬಟ್ ನಾನಂತೀನಿ ಒಂದು ಸ್ವಲ್ಪ 2,000 ರೂಪಾಯಿ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು ಇದಕ್ಕಿಂತ ಒಂದು ಸ್ವಲ್ಪ ಒಳ್ಳೆ ಫೋನ್ ತಗೋತೀರಾ, ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು 10,000 ರೇಂಜಲ್ಲಿ ಒಂದು ಒಳ್ಳೆ ಫೋನ್ನ ತೊಗೊಳ್ಳಿ ಅಂತೀನಿ ಆಯಿತಾ. ಸೊ 10,000ಗೆ ಪೋಕೋ M2 ಚೆನ್ನಾಗಿದೆ ನನಗೆ ಅನ್ನಿಸ್ತಂಗೆ. ಅದು ಬಿಟ್ಟರೆ ನಿಮ್ಗೆ 6GB ವೇರಿಯಂಟ್, ಅದು 6GB ಸಿಗುತ್ತೆ ನಿಮ್ಗೆ, ಆ ರ್ಯಾಮು 9,000ಕ್ಕೆ. ಸೊ ಆ ಒಂದು ಆಪ್ಷನ್ ಇಟ್ಕೊಬೋದು ನೀವು. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ, ಆನೆಸ್ಟ್ ಒಪಿನಿಯನ್. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇದು ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.